ನಮಸ್ತೆ. ತಿರುಗುಬಾಣಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಈ ವಾರದ ನಮ್ಮ ತಿರುಗುಬಾಣದ ಅತಿಥಿ ಶ್ರೀರಾಮ ಸೇನೆಯ ಮುಖಂಡ ಪ್ರಮೋದ್ ಮುತಾಲಿಕ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮುತಾಲಿಕ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮುತಾಲಿಕ್ ಅವರನ್ನ ಗಮನಿಸಬೇಕಾದ್ರೆ ಒಬ್ಬಂಟಿಯಾದ ಹಾಗೆ ಕಾಣಿಸ್ತಾ ಇದೆ. ಹೋರಾಟದಲ್ಲಿ ಒಬ್ಬಂಟಿಯಾಗಿದ್ದಾರೆ ಮುತಾಲಿಕ್ ಅವರು. ಒಬ್ಬಂಟಿ ಪ್ರಶ್ನೆನೇ ಇಲ್ಲ. ನನ್ನ ಜೊತೆಗೆ ಲಕ್ಷಾಂತರ ಜನ ಯುವಕರಿದ್ದಾರೆ. ಈ ಎಲ್ಲ ಸಂಘಟನೆಗೆ ಯುವಕರಿಗೆ ರಾಮ ಮತ್ತು ದತ್ತಾತ್ರೇಯ ಇದ್ದಾರೆ. ನಮಗೆ ಆಶೀರ್ವಾದ ಕೊಟ್ಟು ಇವತ್ತು ಬೆಳೆಸ್ತಾ ಇರುವಂಥವರು ಇದ್ದಾರೆ. ನಾನು ಎಂದೂ ಯಾವತ್ತಿಗೂ ಒಬ್ಬಂಟಿ ಅಲ್ಲ. ಮುತಾಲಿಕ್ ಅವರು ದಿಕ್ಕು ದೆಸೆ ಇಲ್ಲದೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಗೆ ಮತ್ತು ಮಂಗಳೂರಿಗೆ ಇಷ್ಟಕ್ಕೆ ಸೀಮಿತ ಆಗಿದ್ದಾರೆ ವಿನಃ ಇಡೀ ರಾಜ್ಯದಲ್ಲಿ ನಿಮ್ಮ ಇಂದಿನ ಚರಿಷ್ಮಾ ಈಗ ಇಲ್ಲ. ಹಾಗೇನಿಲ್ಲ. ಸಂಘಟನೆಯನ್ನು ಎರಡು ಭಾಗ ಮಾಡಿದ್ದೀವಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಅಂಥೇಳಿ. ಸೊ ಎರಡೂ ಕಡೆಗೆ, ಎರಡೂ ರಾಜ್ಯದಲ್ಲಿ ನಮ್ಮ ಪ್ರತಿಯೊಂದು ಜಿಲ್ಲೆಯಲ್ಲಿ ಶ್ರೀರಾಮ ಸೇನೆ ಸಂಘಟನೆ ಯೂನಿಟ್ ಇದೆ, ಕಾರ್ಯಕರ್ತರಿದ್ದಾರೆ, ಕಾರ್ಯಕ್ರಮಗಳು ಆಗ್ತಾ ಇದ್ದಾವೆ. ಎಸ್, ಇಲ್ಲಿ ಮತ್ತೊಂದು ವಿಚಾರ, ಬಹುಶಃ ನಿಮ್ಮ ಗುರಿ, ಈ ಶ್ರೀರಾಮ ಸೇನೆಯ ಗುರಿ ಮತ್ತು ಉದ್ದೇಶ ಏನು ಅಂತ ಕೇಳಬಹುದು ಸರ್? ಹಿಂದೂ ರಾಷ್ಟ್ರ ನಮ್ಮ ಸ್ಪಷ್ಟವಾದಂಥ ಗುರಿ ಇದೆ. ಹಿಂದೂಗಳಿಗೆ ಆದ್ಯತೆ ಸಿಗಬೇಕು, ಹಿಂದೂಗಳಿಗೆ ಮಾನ್ಯತೆ ಸಿಗಬೇಕು, ಹಿಂದೂಗಳಿಗೆ ಸಮಾನತೆ ಸಿಗಬೇಕು. ಇಲ್ಲಿ ಇವತ್ತಿನ ದಿನದಲ್ಲಿ ಜಾತ್ಯತೀತದ ಹೆಸರಿನಲ್ಲಿ ಹಿಂದೂಗಳನ್ನು ತುಳಿತಾ ಇದ್ದಾರೆ, ಹಿಂದೂಗಳನ್ನು ಅವಮಾನ ಮಾಡ್ತಾ ಇದ್ದಾರೆ. ಅದು ಹೋಗಲಾಡಿಸಿ ಹಿಂದೂ ರಾಷ್ಟ್ರ ಆಗಬೇಕು. ಹಿಂದೂ ರಾಷ್ಟ್ರದ ಕಲ್ಪನೆ ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಸುಖಿಯಾಗಿರಲಿ, ಎಲ್ಲರೂ ಸಮಾನವಾಗಿರಲಿ, ಎಲ್ಲರೂ ಏಕತೆಯಿಂದಿರಲಿ ಅಂತನ್ನುವಂಥದ್ದೇ ನಮ್ಮ ಸ್ಪಷ್ಟವಾದಂಥ ಗುರಿ ಇದೆ. ಅಂದ್ರೆ ಹಿಂದೂ ಸಂಘಟನೆಗಳನ್ನೇ ಒಟ್ಟು ಮಾಡೋದಕ್ಕಾಗೋದಿಲ್ಲ ನಿಮಗೆ. ಇಡೀ ಹಿಂದೂ ಸಮುದಾಯವನ್ನು ಯಾವ ರೀತಿ ಒಟ್ಟು ಮಾಡೋದಕ್ಕೆ ಸಾಧ್ಯ ಇದೆ? ಆ ಮಾತು ನಾವು ಮಾಡ್ತಾ ಇಲ್ಲ. ಆದರೆ ಇವತ್ತು ನಾವು ಒಂದು 4-5 ವರ್ಷದ ಹಿಂದಿನಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ಈಗ ಇಡೀ ದೇಶದಲ್ಲಿ ಸುಮಾರು ಒಂದು 22 ಹಿಂದೂ ಸಂಘಟನೆಗಳು ಪ್ರತಿ 4 ತಿಂಗಳಿಗೆ ಒಂದ್ಸಲ ಒಟ್ಟಿಗೆ ಸೇರ್ತಾ ಇದ್ದೀವಿ. ಒಂದು ವಾರದ ಹಿಂದೆನೆ ರಾಮೇಶ್ವರದಲ್ಲಿ 22 ಸಂಘಟನೆಯ ಪ್ರಮುಖರು ಬಂದಿದ್ದರು. 2 ದಿನದ ನಾವು ಮೀಟಿಂಗನ್ನು ಮಾಡಿದ್ದೀವಿ. ಒಂದು ಪ್ಲಾಟ್ಫಾರ್ಮ್ ಸಿದ್ಧ ಆಗ್ತಾ ಇದೆ. ಬಹಳ ಒಳ್ಳೆ ಪ್ರಕ್ರಿಯೆ ಆಗ್ತಾ ಇದೆ, ಬಹಳ ಒಳ್ಳೆ ಒಂದು ಬೆಳವಣಿಗೆ ಆಗ್ತಾ ಇದೆ. ಹಿಂದೂ ಸಮಾಜವನ್ನು ಒಟ್ಟುಗೂಡಿಸುವಂಥ, ಹಿಂದೂ ಸಂಘಟಕರನ್ನು ಒಟ್ಟುಗೂಡಿಸುವಂಥ ಒಂದು ಪ್ರಯತ್ನ ಯಶಸ್ವಿಯಾಗಿ ನಾವು ಮಾಡ್ತೀವಿ. ಅಂದ್ರೆ ಉಳಿದ ಸಂಘಟನೆಗಳು ಒಟ್ಟಾಗಿದ್ದಾವೆ, ಶ್ರೀರಾಮ್ ಸೇನೆಯನ್ನು ಹೊರಗಿಟ್ಟಿದ್ದಾರೆ. ವೈಚಾರಿಕ ಭಿನ್ನತೆ ಇದೆಯಾ ನಿಮಗೆ ಸಂಘ ಪರಿವಾರದ ಜೊತೆಗೆ? ವೈಚಾರಿಕ ಭಿನ್ನತೆ ಅಷ್ಟೇ. ಅವರಿಗೆ ಇಷ್ಟು ಉಗ್ರತೆ, ಇವತ್ತು ನಾವು ಹೊರಟಂಥ ರೀತಿಯ ಅವತ್ತಿನ ಬಜರಂಗ ದಳದಲ್ಲಿ ಆ ಉಗ್ರತೆ ಸ್ವೀಕಾರ ಮಾಡ್ಕೊಳ್ಳುವಂಥ ಸ್ಥಿತಿ ಇಲ್ಲ. ಯಾವ ರೀತಿ ಅಂತನ್ನೋದು ನಾನು ಹೇಳ್ತಾ ಇದ್ದೀನಿ ನಿಮಗೆ. ಹಿಂದೆ ಗಾಂಧೀಜಿಯವರ ಎದುರುಗಡೆಗೆ ಭಗತ್ ಸಿಂಗ್ ಇದ್ದರು. ಗಾಂಧೀಜಿಯವರ ಚಳವಳಿಯ ಎದುರುಗಡೆಗೆ ಹೋರಾಟ ಮಾಡ್ತಾ ಇರುವಂಥ ಸುಭಾಷ್ ಚಂದ್ರ ಬೋಸ್ ಇದ್ದರು. ಗಾಂಧೀಜಿಯವರು ಅದನ್ನು ಸಹನೆ ಮಾಡಲಿಲ್ಲ. ಗಾಂಧೀಜಿಯವ್ರ ವಿಚಾರನೂ ಸ್ವಾತಂತ್ರ್ಯ ಇತ್ತು, ಅವ್ರದ್ದು ಸ್ವಾತಂತ್ರ್ಯ ಇತ್ತು. ಸೊ ಎರಡೂ ಒಂದೇ ಗುರಿ ಇದೆ, ದಾರಿ ಬೇರೆ ಬೇರೆ ಇದ್ದಾವೆ. ಒಂದು ಕ್ರಾಂತಿ ಆದರೆ ಇನ್ನೊಂದು ಶಾಂತಿ ಇದೆ. ಸೊ ನಾವು ಅವತ್ತಿನ ದಿನದಲ್ಲಿ ಬಜರಂಗ ದಳ, ಇವತ್ತಿನ ದಿನದಲ್ಲಿ ಶ್ರೀರಾಮ್ ಸೇನೆ ಕ್ರಾಂತಿಯ ಮೂಲಕ ಈ ದೇಶ, ಈ ಸಮಾಜ, ದೇಶಭಕ್ತಿಯನ್ನು ಬೆಳೆಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಇದು ಗಾಂಧಿವಾದಿ, ಇವತ್ತಿನ ಗಾಂಧಿವಾದಿ ಇರುವಂಥ RSS ಪರಿವಾರಕ್ಕೆ ಸಹನೆ ಆಗ್ತಾ ಇಲ್ಲ. ನಿಮ್ಮ ಬಗ್ಗೆ ಇರುವಂತ ದೊಡ್ಡ ಆರೋಪ, ನೀವು ಮನೆ ಮುರುಕತನ ಕೆಲಸವನ್ನ ಮಾಡಿದ್ರಿ, ಸಂಘ ಪರಿವಾರವನ್ನು ಒಡೆದ್ರಿ, ಹೌದಾ? ನಾನು ಒಡೆದಿಲ್ಲ. ಸಂಘದ ಹಿರಿಯರು ಇವತ್ತು ಅದನ್ನು ಒಡೆಯೋ ಹಾಗೆ ನನ್ನನ್ನು ಹೊರಗೆ ಹಾಕಿದ್ರು. ನಾನು ಒಡೆದಿಲ್ಲ. ನಾನು ಒಡೆಯುವಂಥ ನಮ್ಮ ಮಾನಸಿಕ ಸ್ಥಿತಿಯೂ ಇವತ್ತಿಗೂ ಇಲ್ಲ. ನಾನು 2 ಬಾರಿ ನಾನು ಹೇಳಿದ್ದೇನೆ, ನಾನು ವಾಪಸ್ ಬರ್ತೀನಿ ಅಂತ ಹೇಳಿದ್ದೇನೆ, ಸಂಘಕ್ಕೆ ಬರ್ತೀನಿ, ನಂದೇನೋ ತಪ್ಪಾಗಿರ್ಬೋದು, ನಾನೆಲ್ಲ ಕ್ಷಮೆ ಮಾಡಿ ನಾನು ಬರ್ತೀನಿ ಅಂತ ಹೇಳಿದಾಗ ಸ್ವೀಕಾರ ಮಾಡಿಕೊಳ್ಳುವಂಥ ಮಾನಸಿಕತೆ ಇವತ್ತು ಸಂಘದಲ್ಲಿ ಇರುವಂಥ ಹಿರಿಯರಲ್ಲಿಲ್ಲ. ಎಲ್ಲರಲ್ಲ ನಾನು ಹೇಳ್ತಾ ಇರೋದು. ಒಂದು ಕೆಲವು ಜನರ ಮಾನಸಿಕತೆ ವಿಚಿತ್ರವಾದಂತ. ನಿಮ್ಮನ್ನ ಯಾಕೆ ಸ್ವೀಕಾರ ಮಾಡ್ಬೇಕು ಅವರು ಅಂತ ನಾವು ಪ್ರಶ್ನೆ ಕೇಳ್ತಾರೆ. ಅವರು ಯಾಕೆ ಮಾಡಬಾರ್ದು? ನೀವು ಬಾಯಿಗೆ ಬಂದಾಗ ಮಾತಾಡಿದ್ರಿ ಸಂಘ ಪರಿವಾರದ ನಾಯಕರ ವಿರುದ್ಧ. ಯಾಕೆ ಮಾಡಬಾರ್ದು? ಹಿಂದುತ್ವದ ವಿಚಾರಧಾರೆಯನ್ನು ಪ್ರಖರವಾಗಿ ಹೇಳುವಂತ ವ್ಯಕ್ತಿಯನ್ನ, ಸಂಘಟನೆಯನ್ನ, ಲಕ್ಷಾಂತರ ಜನ ಯುವಕರು ಬೆಳೆಸ್ತಾ ಇರುವಂತ ಸಂಘಟನೆಯ ಒಬ್ಬ ಸಂಘಟಕನನ್ನ ಯಾಕೆ ಸ್ವೀಕಾರ ಮಾಡ್ಕೋಬಾರ್ದು? ನಿಮ್ಮ ವೈಯಕ್ತಿಕ ಸ್ವಾರ್ಥಕ್ಕೋಸ್ಕರ ನೀವು ಶ್ರೀರಾಮ್ ಸೇನೆ ಸಂಘಟಿಸಿದ್ದು ನೋಡಿ, ಅದು ಬಿಟ್ಟು ಬೇರೆ ಏನು ಉದ್ದೇಶ ಇರಲಿಲ್ಲ ಅದರಲ್ಲಿ. ನನ್ನ ಸ್ವಾರ್ಥ ಏನಿದೆ? ನಾನೇನು ಮನೆ ಕಟ್ಕೊಂಡಿದ್ದೀನಾ? ನಾನೇನು ಬಿಲ್ಡಿಂಗ್ ಮಾಡಿದ್ದೀನಾ? ನಾನೇನು ಪೆಟ್ರೋಲ್ ಬಂಕ್ ಇದೆಯಾ? ಅಥವಾ ಮದುವೆ ಮಾಡ್ಕೊಂಡಿದ್ದೀನಾ? ನನ್ನ ಕಡೆ ಒಂದು 20 ಕಾರ್ಗಳಿದಾವ? ಏನು ಸ್ವಾರ್ಥ ಇದೆ? ನಿಸ್ವಾರ್ಥದಿಂದ ಈ ದೇಶದಲ್ಲಿ 40 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಇದು RSS ನವ್ರಿಗೆ ಗೊತ್ತಿದೆ. ಇದು 1 ಇಂಚ್ ಕೂಡ ಸ್ವಾರ್ಥ ರಹಿತ ಪ್ರಮೋದ್ ಮುತಾಲಿಕ್ ಕೆಲಸ ಮಾಡ್ತಾ ಇರೋದ್ರಿಂದಲೇ ಇವತ್ತು ಸಮಾಜ, ಇವತ್ತು ಜನ ನನ್ನನ್ನು ಗುರುತಿಸ್ತಾರೆ, ನನ್ನನ್ನು ಬೆಲೆ ಕೊಡ್ತಾ ಇದ್ದಾರೆ. ಇದು ಸ್ವಾರ್ಥಿ RSS ನವ್ರಿಗೆ ಗೊತ್ತಾಗ್ತಾ ಇಲ್ಲ. ಸ್ವಾರ್ಥಿ ಅಂತ ಹೇಳ್ತಾ ಇದ್ದೇನೆ ನಾನು.
ಅವರು ಸ್ವಾರ್ಥಿತನದ ಬಯಲ ಮಾಡುವಂತದ್ದು ನನ್ನ ಕಡೆ ಬೇಕಾದಷ್ಟು ರೀತಿಯ ದಾಖಲೆಗಳಿದಾವೆ. ಅಂದ್ರೆ ಸಂಘ ಪರಿವಾರದಲ್ಲಿ ಸ್ವಾರ್ಥಿಗಳು ಸೇರ್ಕೊಂಡಿದ್ದಾರೆ, ಬೇಕಾದಷ್ಟು. ಮುತಾಲಿಕ್ ಅವರು ಒಬ್ಬರೇ ಸರಿ ಇರೋದು. ನಾನು ಹಾಗೆ ಹೇಳ್ತಾ ಇಲ್ಲ, ನಾನು ಒಬ್ಬನೇ ಸರಿ ಇದೆ ಅಂತ ನಾನು ಎಂದೂ ಹೇಳಿಲ್ಲ, ಹೇಳುವುದೂ ಇಲ್ಲ. ಆದ್ರೆ ಅದರಲ್ಲಿ ಕೆಲವೊಂದು ಜನ ಸ್ವಾರ್ಥಿಗಳು ತುಂಬಿಕೊಂಡು ಇವತ್ತು ಸಂಘ ಪರಿವಾರವನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಇಂಥ ನನ್ನಂತ ಪ್ರಖರ ಒಬ್ಬ ಸಂಘಟಕರನ್ನ ದೂರುವಂತ ನಾಶ ಮಾಡುವಂತ ಪ್ರಯತ್ನ ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಇದು ತಪ್ಪು, ಸಮಾಜ ನೋಡ್ತಾ ಇದೆ, ಇದನ್ನು ತಿದ್ದುಕೋಬೇಕು ಅಂತ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು. ಸಂಘ ಪರಿವಾರವನ್ನ ಬಿಟ್ಟು ಹೊರಗೆ ಬಂದದ್ದಕ್ಕೆ ಪಶ್ಚಾತ್ತಾಪ ಇಲ್ವಾ ನಿಮಗೆ? ಇಲ್ಲ, ಸಹಜವಾಗಿ ಇದ್ದೇ ಇರುತ್ತೆ. ನನಗೆ ಕಲಿಸಿಕೊಟ್ಟಂತ, ನನಗೆ ದಾರಿ ತೋರಿಸಿಕೊಟ್ಟಂತ ಒಂದು ಮನೆ ತಾಯಿ ಇದ್ದ ಹಾಗೆ, ಸಂಘ RSS ನನ್ನ ತಾಯಿ ಇದ್ದ ಹಾಗೆ. ನನಗೊಂದು ಸಂಸ್ಕಾರ, ಒಂದು ದಿಕ್ಕು, ಒಂದು ಗುರಿಯನ್ನು ಕೊಟ್ಟಂಥದ್ದು ಹೊರಗೆ ಬರಬೇಕಾದ್ರೆ ನೋವು ಆಗೇ ಆಗುತ್ತೆ, ಇವತ್ತಿಗೂ ಇದೆ. ಆದರೆ ಅಲ್ಲಿ ಇದ್ದಂಥವ್ರು ಕೆಲವೊಂದು ಜನ ಏನು ಯೋಚನೆ ಮಾಡ್ತಾ ಇಲ್ಲ, ಆ ಯೋಚನೆ ಅವರು ನಿಶ್ಚಿತವಾಗಿ ಅವರನ್ನೇ ನುಂಗಿ ಹಾಕುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮ್ಗೂ ಹಾಕತ್ತೆ ಇದು. ಇವತ್ತಿಲ್ಲ ನಾಳೆ RSS ಆರ್ಯ ಸಮಾಜ್ ಇವತ್ತು ಯಾವ ಸ್ಥಿತಿಯಲ್ಲಿದೆ, ಬ್ರಹ್ಮೋ ಸಮಾಜ್ ಯಾವ ಸ್ಥಿತಿಯಲ್ಲಿದೆ, ಇವತ್ತು ಆ ಸ್ಥಾನಕ್ಕೆ RSS ಬರುತ್ತೆ. ಇವರ ಕಾರಣದಿಂದ, ಇವರ ಮಾನಸಿಕತೆಯಿಂದ ನಿಶ್ಚಿತವಾಗಿ ಬರುತ್ತೆ ಅಂತ ಹೇಳ್ತೀನಿ ನಾನು. ಆಸ್ತಿಗಳನ್ನು ಮಾಡ್ತಾ ಇದ್ದಾರೆ, ದೊಡ್ಡ ಕಾರ್ಯಾಲಯಗಳನ್ನು ಮಾಡ್ತಾ ಇದ್ದಾರೆ, ದೊಡ್ಡ ಶಾಲೆಗಳನ್ನು ಮಾಡ್ತಾ ಇದ್ದಾರೆ. ಡಾಕ್ಟರ್ ಹೆಡ್ಗೇವಾರ ಶಾಲೆಗಳನ್ನು ಮಾಡಬೇಕು ಅಂತ ಹೇಳಿಲ್ಲ, ಬಿಲ್ಡಿಂಗ್ಗಳನ್ನು ಕಟ್ಟಬೇಕು ಅಂತ ಹೇಳಿಲ್ಲ, ಸಂಘಟನೆಯನ್ನು ಕಟ್ಟಿ ಸಮಾಜವನ್ನು ಜಾಗೃತಿ ಮಾಡಿ ಅಂತನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇವತ್ತು ಇವರು ಬೇರೆ ದಾರಿನೇ ಬೇರೆ ದಿಕ್ಕಿಗೆ ಹೋಗ್ತಾ ಇದೆ. ಎಸ್, ಈ ಸಂಘ ಪರಿವಾರದಿಂದ ಹೊರಗೆ ಬಂದು ನೀವು ಶ್ರೀರಾಮ ಸೇನೆಯನ್ನ ಸ್ಥಾಪನೆ ಮಾಡಿದ್ರಿ. ಶ್ರೀರಾಮ ಸೇನೆ ಸ್ಥಾಪನೆ ಮಾಡಿ ಏನಾಯ್ತು, ಏನು ಬದಲಾವಣೆಗಳಾಯ್ತು, ಏನು ಪ್ರಯೋಜನ ಆಯ್ತು ಅಂತ ನೋಡಿ. ಹಿಂದುತ್ವದ ವಿಚಾರಧಾರೆಯನ್ನ, ಪ್ರಖರತೆಯನ್ನ ಯುವಕರಲ್ಲಿ ಇವತ್ತು ಬೆಳೆಸೋದರಲ್ಲಿ ಯಶಸ್ವಿಯಾಗಿದೆ. ಇವತ್ತಿಗೂ ಕೂಡ ಕರ್ನಾಟಕದಲ್ಲಿ ಲವ್ ಜಿಹಾದ್ ವಿಷಯವನ್ನ ಶ್ರೀರಾಮ ಸೇನೆ ಸಂಘಟನೆಯ ಮೂಲಕ ಪ್ರಾರಂಭ ಮಾಡಿದ್ದು ಇವತ್ತು ಅಖಿಲ ಭಾರತೀಯ ಮಟ್ಟದಲ್ಲಿ ಚರ್ಚೆಗೆ ಬಂದಿದೆ. ಇದು ನಾನು ಹೇಳ್ತಾ ಇದ್ದೀನಿ. ಲವ್ ಜಿಹಾದ್ ಪ್ರಾರಂಭ ಮಾಡಿದ್ದೇ ಶ್ರೀರಾಮ ಸೇನೆ. ನಾವೇ ಅದ ವಿಚಾರವನ್ನ, ಅದೇ ಆಘಾತವನ್ನ, ಅಪಾಯಕಾರಿಯನ್ನ ಹೊರಗಡೆ ಬಂದು ಹೋರಾಟವನ್ನ ಮಾಡಿ ಇವತ್ತಿನ ತನಕ ಲವ್ ಜಿಹಾದ್ಗೆ ಬಲಿಯಾದಂಥ 3700 ಹಿಂದೂ ಹುಡುಗಿಯರನ್ನ ಶ್ರೀರಾಮ್ ಸೇನೆ ವಾಪಸ್ ತಂದು ಅವರ ಮನೆಗೆ ತಲುಪಿಸಿ ಅವರನ್ನು ಯಶಸ್ವಿಯಾಗಿ ಮದುವೆ ಮಾಡಿಸಿ ಆನಂದವಾಗಿ ಜೀವನ ಮಾಡ್ತಾ ಇರೋದು ಇದು ಶ್ರೀರಾಮ್ ಸೇನೆ. ಅಂದ್ರೆ 14,000 ಆಕಳಗಳನ್ನ, ಹಸುಗಳನ್ನ ಕಸಾಯಿಖಾನೆಗೆ ಹೋಗ್ತಾ ಇರೋದನ್ನ ಅವರನ್ನ ಮತ್ತೆ ನಾವು ಗೋಶಾಲೆಗೆ ಸೇರಿಸಿದಂಥದ್ದು ಇದು ಶ್ರೀರಾಮ ಸೇನೆ. 1,700 ಜನ ಕ್ರಿಶ್ಚಿಯನ್ ಮುಸ್ಲಿಂ ಆದವ್ರನ್ನ ನಾವು ವಾಪಸ್ ತಂದದ್ದು ಇದು ಶ್ರೀರಾಮ ಸೇನೆ. ಸಾಕಷ್ಟು ಜನ ದುಶ್ಚಟದಲ್ಲಿ, ಕುಡಿತದಲ್ಲಿ, ಗುಟಕಾದಲ್ಲಿ, ಇನ್ಯಾವುದರಲ್ಲಿ ಇದ್ದಂಥವ್ರನ್ನ ನಾವು ಸಾವಿರಾರು ಯುವಕರನ್ನ ದುಶ್ಚಟ ಮುಕ್ತವಾದಂಥ ವಾತಾವರಣ ನಿರ್ಮಾಣ ಮಾಡಿದ್ದೀವಿ. ಅಂದ್ರೆ ಶ್ರೀರಾಮ ಸೇನೆಯ ಸ್ಥಾಪನೆಯಿಂದಾಗಿ ಹಿಂದೂ ಸಂಘಟನೆಗಳ ಹೊರಗೆ ಒಡಕು ಉಂಟಾಯಿತು. ಶ್ರೀರಾಮ ಸೇನೆಯ ಕಾರ್ಯಕರ್ತರು, ಬಜರಂಗ ದಳದ ಕಾರ್ಯಕರ್ತರು ಹೊರಗಡೆ ಕಿತ್ತಾಡಿಕೊಳ್ಳುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ರು. ಇದಕ್ಕೆ ಕಾರಣ ಮುತಾಲಿಕ್ ಅವರು? ಇಲ್ಲ, ಎಂದೂ ಕಿತ್ತಾಡೋದಲ್ಲ. ನಾವು ಬಹಳ ಸೌಹಾರ್ದದಿಂದ ಅವ್ರ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸ್ತಾ ಇದ್ದೀವಿ, ನಾವು ನಮ್ಮ ಕಾರ್ಯಕ್ರಮಕ್ಕೆ ಅವ್ರು ಬರ್ತಾ ಇದ್ದಾರೆ. ಯಾವತ್ತಿಗೂ ಕೂಡ ಹಿಂದೂ ಸಂಘಟನೆಗಳಲ್ಲಿ ಕಾಂಪಿಟೇಷನ್ ಮಾಡಬೇಕು, ಒಡಿಬೇಕು ಅಂತನ್ನುವಂಥ ಮಾನಸಿಕ ಸ್ಥಿತಿ ಶ್ರೀರಾಮ ಸೇನೆ ಸಂಘಟನೆದಿಲ್ಲ. RSSನಲ್ಲಿ ಕೂತಂಥ ಕೆಲವೊಂದು ಜನರ ಮಾನಸಿಕತೆ ಅಲ್ಲಿ ಹೋಗಬೇಡಿ, ಶ್ರೀರಾಮ ಸೇನೆ ಸಂಘಟನೆ ಹೋಗಬೇಡಿ, ಅಲ್ಲಿ ಅವರಿದ್ರೆ ವೇದಿಕೆಗೆ ಹತ್ತಬೇಡಿ ಅಂತನ್ನುವಂಥ ದುಷ್ಟ ಮಾನಸಿಕತೆ, ಕೆಟ್ಟ ಮಾನಸಿಕತೆ, ವಿಕೃತ ಮಾನಸಿಕತೆ ಇದು ಕೆಲವೊಂದು ಜನರ ಮೇಲೆ ಇದೆ. ಇದು ಎಸ್, ಅಂದ್ರೆ ಇಲ್ಲಿ ಶ್ರೀರಾಮ ಸೇನೆಯನ್ನ ಸ್ಥಾಪನೆ ಮಾಡಿದ್ರಿ, ಆ ಕಡೆ ಹಿಂದೂ ಸಂಘಟನೆಗಳು ಕೂಡ ಕೆಲಸ ಮಾಡ್ತಾ ಇದ್ದಾವೆ. ನೀವು ಹೇಳ್ತೀರಿ ಬಜರಂಗ ದಳ ರಾಜ್ಯದಲ್ಲಿ ಬೆಳಿಬೇಕು ಅಂತಾದ್ರೆ ಮುತಾಲಿಕ್ ಅವರು ಕೂಡ ಕಾರಣ. ಯಾಕೆ ಶ್ರೀರಾಮ ಸೇನೆ ಯಾಕೆ ಬೆಳಿಲಿಲ್ಲ? ಬಜರಂಗ ದಳದ ಲೆವೆಲ್ಗೆ ಯಾಕೆ ಬೆಳಿಲಿಲ್ಲ? ನಾನು ಈಗಾಗಲೇ ಹೇಳಿದೆ, ಒಂದು ಸಂಘಟನೆ ಬೆಳೆದಿದ್ದನ್ನು ಒಮ್ಮೆಲೆ ನಾವು ವ್ಯತ್ಯಾಸ ಆದ ತಕ್ಷಣ ಸಾಕಷ್ಟು ರೀತಿಯ ಪರಿಣಾಮ ಆಗೇ ಆಗುತ್ತೆ. ಅದು ಯಾವುದೇ ಇರ್ಬೋದು. ಇವತ್ತು BJP ಭಾಗ ಆಗಿ KJP ಆಯಿತು, BJPನೂ ವೀಕ್ ಆಯಿತು, KJPನೂ ವೀಕ್ ಆಯಿತು, ಮತ್ತೆ ಒಟ್ಟು ಸೇರಿದ್ರು. ಅದು ಸ್ವಾರ್ಥ ಇದೆ ಅವರಲ್ಲಿ. ಭಾಳ ಒಳ್ಳೆಗೋಸ್ಕರ ಏನು ಸೇರಿದ್ದಾರೆ ಅಂತ ಏನಿಲ್ಲ. ಅವರು ಕುರ್ಚಿಗೋಸ್ಕರ ಸೇರಿದ್ದಾರೆ, ತಮ್ಮ ಅಧಿಕಾರಗೋಸ್ಕರ ಸೇರಿದ್ದಾರೆ ಅಷ್ಟೇ ವಿನ ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಸೇರಿದಂಥದ್ದು ಏನಿಲ್ಲ. ಅದು ಇವತ್ತಿಲ್ಲ ನಾಳೆ ಗೊತ್ತಾಗತ್ತೆ ಅವರಿಗೆ. ಸೊ ಅದ್ರ ಪಾಠ ಕಲ್ತಿದ್ದಾರೆ ಅವರು. ಸೊ ನಾನಿಲ್ಲ ಅದೇ ಕೇಳುವಂಥದ್ದು, ಶ್ರೀರಾಮ ಸೇನೆ ಯಾಕೆ ಬೆಳಿಲಿಲ್ಲ ರಾಜ್ಯದಲ್ಲಿ? ಬೆಳೆದಿದೆ. ನಮಗೆ ಸಮಾಧಾನಕರ ಆದಂತಷ್ಟು ಬೆಳೆದಿರ್ಲಿಕ್ಕಿಲ್ಲ, ಆದರೆ ತೃಪ್ತಿ ಇದೆ ನಮ್ಮ ಬೆಳವಣಿಗೆಗೆ. ಇನ್ನು ಹೌದು, ಯಾವುದೇ ಸಂಘಟನೆಯನ್ನ 100ಕ್ಕೆ 100
ಪ್ರಮಾಣದಲ್ಲಿ ಬೆಳೆಯಕ್ಕೆ ಸಾಧ್ಯನೇ ಇಲ್ಲ. ಮುತಾಲಿಕ್ ಅವರು, ನಿಮ್ಗೆ ಅನಿಸ್ತಾ ಇಲ್ವಾ ನಿಮ್ಮ ವಿಚಾರಧಾರೆಗಳು, ನೀವು ಪ್ರತಿಪಾದಿಸ್ತಾ ಇರುವಂತ ವಿಚಾರಧಾರೆಗಳು ಔಟ್ಡೇಟೆಡ್ ಆಗ್ತಾ ಇದೆ? ನೀವು 18ನೇ ಶತಮಾನದಲ್ಲಿ ಇದ್ದಾಗೆ ಇದ್ದೀವಿ ಅಂತ ಅನಿಸ್ತಾ ಇಲ್ವಾ ನಿಮಗೆ? ಸಾಧ್ಯನೇ ಇಲ್ಲ. 18ನೇ ಶತಮಾನೆಯಲ್ಲಿ 21ನೇ ಶತಮಾನೆಯಲ್ಲಿ ಇವತ್ತಿನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಶ್ರೀರಾಮ ಸೇನೆ ಬಹಳಷ್ಟು ಪ್ರಮಾಣದಲ್ಲಿ ಪ್ರಚಾರ ಆಗಿ ಇವತ್ತು ನಮ್ಮ ಬದಲಾವಣೆಗೆ ತೆರೆದುಕೊಳ್ತಾ ಇಲ್ಲ ನೀವು? ಇಲ್ಲ ನಾವು ಬದಲಾವಣೆ ಯಾವುದು ಬದಲಾವಣೆ ವಿಚಾರಧಾರೆಯಲ್ಲಿ ಬದಲಾವಣೆ ಮಾಡೋಕ್ಕಾಗಲ್ಲ. ಗೋರಕ್ಷಣೆ ಆಗ್ಲೇಬೇಕು. ಲವ್ ಜಿಹಾದದ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಹೆಣ್ಣು ಮಕ್ಕಳು ಅವ್ರು ಹೋಗ್ತಾ ಇರುವಂತ ತಡಿಲೇಬೇಕು. ಈ ವಿಚಾರಧಾರೆಯನ್ನು ಬದಲಾವಣೆ ಮಾಡಕ್ ಸಾಧ್ಯನೇ ಇಲ್ಲಲ್ಲ. ವ್ಯಾಲೆಂಟೈನ್ಸ್ ಡೇಗೆ ವಿರೋಧ ಮಾಡ್ತೀರಿ, ಫಾದರ್ಸ್ ಡೇಗೆ ವಿರೋಧ ಮಾಡ್ತೀರಿ, ಮದರ್ಸ್ ಡೇಗೆ ವಿರೋಧ ಮಾಡ್ತೀರಿ. ಯಾಕಾಗಿ ವಿರೋಧ ಮಾಡ್ತಾ ಇರುವಂತದ್ದು? ಡೆಫಿನೆಟ್ಲಿ ನಮ್ಮ ಸಂಸ್ಕೃತಿ ಅಲ್ಲ, ನಮ್ಮ ಇದಲ್ಲ. ಡೇ ಸಂಸ್ಕೃತಿ ಅಲ್ಲ, ಡೇ ವಿಕೃತಿ. ಅದು ನಮ್ಮನ್ನ ಹಾಳು ಮಾಡ್ತಾ ಇದೆ. ನಮ್ಮ ಯುವಕರನ್ನ ಇದೇ ಮನಸ್ಥಿತಿಯಿಂದಾಗಿ ನೀವು ದೂರ ಉಳಿತಾ ಇದ್ದೀರಿ, ವಿಮುಖರಾಗ್ತಾ ಇದ್ದೀರಿ. ಇಲ್ಲ ನಾವು ಹೇಳೋದು ಈ ಡೇ ಸಂಸ್ಕೃತಿ ಅಥವಾ ವಿಕೃತಿಯಿಂದ ಹೋರಾಟ ಮಾಡಿದ ಪರಿಣಾಮದಿಂದಲೇ ಇವತ್ತು ನಮಗೆ ಸಮಾಜ ಗುರುತಿಸ್ತಾ ಇದೆ. ಎಸ್, ಇಲ್ಲೊಂದು ಒಂದು ಸಂಘಟನೆ ಇದೆ, ಒಂದು ಪ್ರಖರ ಸಂಘಟನೆ ನಮ್ಮ ಹುಡುಗಿಯರನ್ನ, ನಮ್ಮ ಹೆಣ್ಣು ಮಕ್ಕಳನ್ನ ಇವತ್ತು ಬಚಾವ್ ಮಾಡುವಂತಹ ಒಂದು ಸಂಘಟನೆ ಇದೆ ಅಂತನ್ನುವಂತಹದ್ದು ನೂರಾರು ಮಹಿಳಾ ಸಂಘಟನೆಗಳು ಇವತ್ತು ನನಗೆ ಬಂದು ಹೇಳ್ತಾರೆ, ನನಗೆ ಹೇಳಿದ್ದಾರೆ ಅವರು. ವ್ಯಾಲೆಂಟೈನ್ಸ್ ಡೇ 80 ಕಾಲೇಜ್ಗಳಿಂದ ಲೆಟರ್ ಬಂದಿದೆ. ಮುತಾಲಿಕರೇ, ನಮ್ಮ ಕ್ಯಾಂಪಸ್ನಲ್ಲಿ ವ್ಯಾಲೆಂಟೈನ್ಸ್ ಡೇ ಏನಾದರೂ ನಿಂತಿದ್ರೆ ಶ್ರೀರಾಮ್ ಸೇನೆ ಸಂಘಟನೆ ಮೂಲಕ ನಿಂತಿದೆ. ನಾವು ಹೇಳಿದರೆ ನಿಲ್ಲಿಸ್ತಾ ಇರಲಿಲ್ಲ. ಶ್ರೀರಾಮ್ ಸೇನೆ ಸಂಘಟನೆಯವರು ನೋಟಿಸ್ ಕೊಟ್ಟಿದ್ದಾರೆ ಅಂತಂದ್ರೆ ಇವತ್ತು ಅವರು ನಿಲ್ಲಿಸಿದ್ದಾರೆ. ಅದನ್ನು ನಮಗೊಂದು ಒಳ್ಳೆ ಕೆಲಸ, ಅಭಿನಂದನೆ. ಮುತಾಲಿಕ್ ಅವರೇ, ಬಹುಶಃ ವ್ಯಾಲೆಂಟೈನ್ಸ್ ಡೇಗೆ ವಿರೋಧ ಮಾಡ್ತೀರಿ, ಫಾದರ್ಸ್ ಡೇ, ಮದರ್ಸ್ ಡೇ ಅನ್ನುವಂತ ಕಲ್ಚರ್ಗೆ ವಿರೋಧ ಮಾಡ್ತೀರಿ ಅಂತ ಹೇಳ್ತೀರಿ. ಪರ್ಯಾಯವಾಗಿ ಏನ್ ಕೊಡ್ತೀರಿ ಸಮಾಜಕ್ಕೆ? ನೀವು ಏನ್ ಮಾಡಿದಿರಿ, ಇದನ್ನು ಮಾಡಬೇಡಿ, ಈ ರೀತಿ ಮಾಡಿ ಅಂತ ಹೇಳ್ಕೊಡ್ತೀರಾ? ನೀವು ಅದ್ ಮಾಡೋದಿಲ್ಲ. ಪರ್ಯಾಯ ಕೊಡುವಂತಹ ಪ್ರಶ್ನೆನೇ ಇಲ್ಲ. ನಮ್ಮ ಹಿಂದೂ ಸಮಾಜದಲ್ಲಿ ನೂರಾರು ಹಬ್ಬಗಳಿದೆ. ರಕ್ಷಾಬಂಧನ ಇದೆ, ಬೇಕಾದಷ್ಟು ಉತ್ಸವಗಳಿದ್ದಾವೆ, ಯುಗಾದಿ ಇದೆ, ಸಂಕ್ರಾಂತಿ ಇದೆ. ಹೀಗೆ ಆನಂದವಾಗಿ ಜೀವನದಲ್ಲಿ ಇವತ್ತು ಎಲ್ಲ ರೀತಿಯ ಅವರಿಗೆ ಆನಂದ ಕೊಡುವಂತಹ ನಮ್ಮದೊಂದು ರೀತಿ ರಿವಾಜ್ಗಳಿದ್ದಾವೆ. ನಾವು ಯಾಕೆ ವ್ಯಾಲೆಂಟೈನ್ಸ್ ಡೇ ಇವೆಲ್ಲ ಡೇ ಸಂಸ್ಕೃತಿಯನ್ನು ವಿರೋಧ ಮಾಡಿದ್ದೀವಿ ಅಂದರೆ, ಎಲ್ಲಿವರೆಗೆ ಬಂದು ಅಂದರೆ ಕಿಸ್ ಆಫ್ ಲವ್ ಡೇ ಇಲ್ಲಿ ಬಂದು ನಿಂತಿದ್ದಾರೆ ಅವರು. ಇದಕ್ಕೂ ಅಲೌ ಮಾಡಿದರೆ ನಾಳೆ ಸ್ಲೀಪಿಂಗ್ ಡೇ, ನಾಳೆ ಇನ್ನೇನೋ ನೆಕೆಡ್ ಡೇ. ನಮ್ಮ ಸಮಾಜವನ್ನ, ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನ, ಯುವತಿಯರನ್ನ ಹಾಳು ಮಾಡುವಂತಹ ನಿಮ್ಮ ಬಗ್ಗೆ ಇರುವಂತಹ ದೊಡ್ಡ ಆರೋಪ ಇರುವಂತದ್ದೇ ಮುತಾಲಿಕ್ ಅವರೇ. ಬಹುಶಃ ಎಲ್ಲದಕ್ಕೂ ವಿರೋಧ ಮಾಡ್ತೀರಿ, ವ್ಯಾಲೆಂಟೈನ್ಸ್ ಡೇಗೆ ವಿರೋಧ ಮಾಡ್ತೀರಿ, ಫಾರಿನ್ ಕಲ್ಚರ್ಗೆ ವಿರೋಧ ಮಾಡ್ತೀರಿ. ನಾವು ಏನು ಮಾಡಬೇಕು ಅಂತ ನೀವು ಹೇಳ್ಕೊಡೋದಿಲ್ಲ, ಅವರಿಗೆ ಹೊಡೀರಿ ಅಂತ ಹೇಳ್ಕೊಡ್ತೀರಿ ಅಷ್ಟೇ. ಇದು ನಿಮ್ಮ ಬಗ್ಗೆ ಇರುವಂತ ದೊಡ್ಡ ಆರೋಪ. ನೋಡಿ, ವ್ಯಾಲೆಂಟೈನ್ಸ್ ಡೇ ಆಚರಣೆ ಬೇಡ ಅಂತನ್ನುವಂಥದ್ದು ಹೇಳ್ತೀನಿ. ಅದರ ಅಲ್ಟರ್ನೇಟಿವ್ ನೀವು ಬೇರೆ ಬೇರೆ ರೀತಿಯ ಮನರಂಜನೆಗೋಸ್ಕರ ಬೇಕಾದಷ್ಟು ರೀತಿಯ ಇದಾವೆ. ನೀವು ಪ್ರಚಾರ ಮಾಡಿಸಿ, ನಿಮ್ಮ ಕಾರ್ಯಕರ್ತರ ಮುಖಾಂತರ ಪ್ರಚಾರ ಮಾಡಿಸಿ. ಅದನ್ನ ಮಾಡೋದಿಲ್ಲ ನೀವು, ಅವರಿಗೆ ಹೊಡೀರಿ ಅಂತ ಹೇಳ್ತೀರಿ ನೀವು ಅಷ್ಟೇ. ಇಲ್ಲ ಮಾಡಿದೀವಿ. ಅದನ್ನ ನಾನು ನಿಮಗೆ ಹೇಳ್ತೀನಿ. ಪಾಸಿಟಿವ್ ಆಗಿರುವಂತಹದ್ದು ಮೀಡಿಯಾದಲ್ಲಿ, ಪತ್ರಿಕೆಗಳಲ್ಲಿ ಬರುವುದಿಲ್ಲ. ಇವತ್ತು ಪಾಸಿಟಿವ್ ಆಗಿ ನಾನು ಹೇಳ್ತಾ ಇದ್ದೀನಿ. ಕಳೆದ 3 ವರ್ಷದಿಂದ ವ್ಯಾಲೆಂಟೈನ್ಸ್ ಡೇ ಬೇಡ, ಮಾತಾ ಪಿತಾ ಪೂಜನ ಮಾಡಿ ಅಂತೇಳಿ ನಾವು ಪ್ರಾರಂಭ ಮಾಡಿದ್ದೀವಿ. ಕರ್ನಾಟಕದಲ್ಲಿ 32 ಇವತ್ತು ಸ್ಕೂಲ್ಗಳಲ್ಲಿ ಕಾರ್ಯಕ್ರಮಗಳನ್ನು ಹೋದ ವರ್ಷ ನಾವು ಮಾಡಿದ್ದೀವಿ. ಹೋದ ವರ್ಷ ನಾನೇ ಸ್ವತಃ ಹುಬ್ಬಳ್ಳಿಯಲ್ಲಿರುವಂಥ ಭಿಕ್ಷುಕರಿದ್ದಾರೆ, ಸುಮಾರು ಒಂದು 200 ಜನ ಭಿಕ್ಷುಕರಿದ್ದಾರೆ. ಭಿಕ್ಷುಕರಲ್ಲಿ ನಾವು ವ್ಯಾಲೆಂಟೈನ್ಸ್ ಡೇ ಆಚರಣೆ ಮಾಡಿದ್ದೀವಿ. ಪ್ರೀತಿಯ ಇದನ್ನು ತೋರಿಸ್ಕೊಟ್ಟಿವಿ. ಅತ್ಯಂತ ಯಶಸ್ವಿ. ಆ ಭಿಕ್ಷುಕರ ಕಣ್ಣಲ್ಲಿ ನೀರು ಬಂತು. ನಮಗೆ ಈ ರೀತಿ ಪಾದ ತೊಳೆದು ನಮಗೆ ಊಟ ಹಾಕಿದ ಎಲ್ಲೂ ಇಲ್ಲ, ಸರ್ಕಾರ ಕೂಡ ಮಾಡಲಿಲ್ಲ. ತೋರಿಕೆಗಾಗಿ ಮಾಡ್ತಾ ಇದ್ದೀರಿ ಕಾರ್ಯಕ್ರಮ. ತೋರಿಕೆ ಯಾಕೆ? ಅರೆ, ಆತ್ಮೀಯತೆಯಿಂದ, ಪ್ರೀತಿಯಿಂದ ಅದು ಒಂದು ಮಾಡಿದ ಪರಿಣಾಮದಿಂದ ಇವತ್ತು ಎಲ್ಲ ಸಂಘಟನೆಗಳು ಹೋಗಿ ಪ್ರತಿ ಹಬ್ಬಕ್ಕೆ ಹೋಗಿ ಅವರಿಗೆಲ್ಲ ಅವ್ರ ಜೊತೆಗೆ ಇರುವಂತ ಜನರಿಗೆ ನೆನಪಾಗುವಂತದ್ದು ಮುತಾಲಿಕ್ ಅವರು ವ್ಯಾಲೆಂಟೈನ್ಸ್ ಡೇಗೆ ವಿರೋಧ ಮಾಡ್ತಾರೆ ಅನ್ನುವಂಥದ್ದು ಮಾತ್ರ. ನಿಮ್ಮ ಬಗ್ಗೆ ಆ ಇಮೇಜ್ ಬೆಳೆದಿದೆ. ಇಲ್ಲ ನೋಡಿ, ವ್ಯಾಲೆಂಟೈನ್ಸ್ ಡೇ ಇವತ್ತು ಈ ಮೀಡಿಯಾ ಹೇಗಿದೆ ಅಂತಂದ್ರೆ, ಸಾವಿರಾರು ಬಸ್ಸುಗಳು, ವಾಹನಗಳು ಶಾಂತವಾಗಿ ಆಕ್ಸಿಡೆಂಟ್ ಇಲ್ಲದೆ ಓಡಾಡಿದರೆ ಅದು ನ್ಯೂಸ್ ಆಗೋಲ್ಲ. ಒಂದು ಆಕ್ಸಿಡೆಂಟ್ ಆಯ್ತಂದ್ರೆ ನ್ಯೂಸ್ ಆಗತ್ತೆ. ಸೊ ಹಾಗೆ ನಾವು ನೂರಾರು ಕಾರ್ಯಗಳನ್ನು ಅತ್ಯಂತ ಶಾಂತವಾಗಿ, ಸಮಾಧಾನವಾಗಿ, ಪಾಸಿಟಿವ್ ಸಮಾಜದ ಹಿತಕ್ಕೋಸ್ಕರ ಮಾಡುತ್ತಾ ಇರೋದು ನ್ಯೂಸ್ ಆಗುವುದಿಲ್ಲ. ಎಲ್ಲೋ ಒಂದು ಕಡೆಗೆ ಗಲಾಟೆ ಆಯಿತು ಅಂತಂದರೆ ಅದು ನ್ಯೂಸ್ ಆಗ್ತಾ ಇದೆ. ಇದರಿಂದ ನಮ್ಮ ಇಮೇಜು ಸಮಾಜದಲ್ಲಿ ಇವರು ವಿಕೃತವಾದಿಗಳು, ಇವರು ಹೊಡಿಯೋರು ಬಡಿಯೋರು ಅಂತನ್ನುವಂಥದ್ದು ಆಗ್ತಾ ಇದೆ. ಅದು ತಪ್ಪು.
ನಾವು ನೂರಾರು ಸಾವಿರಾರು ಪಾಸಿಟಿವ್ ಆಗಿ ಸಮಾಜದ ಹಿತಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ. ಕುಡಿತವನ್ನ ಬಿಡಿಸುವಂತ ಕಾರ್ಯವನ್ನ ನಿರಂತರವಾಗಿ ಮಾಡ್ತಾ ಇದ್ದೀವಿ. 132 ಗ್ರಾಮಗಳಲ್ಲಿ ಇವತ್ತು ಕುಡಿತ ನಿಲ್ಲಿಸಿ ಅಲ್ಲಿ ಬೋರ್ಡ್ಗಳು ಹಾಕಿದ್ದಾರೆ, ಕುಡಿಯೋಗಿಲ್ಲ, ಮಾರಾಟ ಮಾಡೋಗಿಲ್ಲ ಅಂತ ಹೇಳಿ. ಇದು ನಾವು ಮಾಡಿದೀವಿ. ಅಂದ್ರೆ ನಿಮ್ಮ ವಿಚಾರಧಾರೆಗಳಲ್ಲಿ ಬದಲಾವಣೆಗಳಾಗಬೇಕು ಅಂತ ಅನಿಸೋದಿಲ್ವಾ? ನಾವು ಇನ್ನು 18ನೇ ಶತಮಾನ 19ನೇ ಶತಮಾನ ಅದೇ ರೀತಿಯಲ್ಲಿದ್ದೇವೆ. ಆ ಒಂದು ಮಾತಾಪಿತ ಪೂಜನ ಅಂತ ಹೇಳ್ತೀರಿ, ಅದು ಈಗಿನ ಯೂತ್ಗೆ ಒಗ್ಗೋದಿಲ್ಲ. ಯಾಕೆ ಮತ್ತೆ ಮತ್ತೆ ಅದನ್ನೇ ತಿನ್ನಿಸೋದಕ್ಕೆ ಹೋಗ್ತೀರಿ? ನೋಡಿ, ಮಾತಾಪಿತಾ ಪೂಜನ ಇದು ಅತ್ಯಂತ ಶ್ರೇಷ್ಠವಾದಂತ. ಅವರಿಗೆ ಫಾದರ್ಸ್ ಡೇ ಬೇಕು, ಮದರ್ಸ್ ಡೇ ಬೇಕು, ಅದನ್ನೇ ಆಚರಿಸಿ. ಮಾತಾಪಿತಾ ಪೂಜನ ಅಂದ್ರೆ ಇನ್ನೇನಿದೆ, ಹೆಸರು ಬದಲಾವಣೆ. ನೀವು ಫಾದರ್ಸ್ ಡೇ, ಮದರ್ಸ್ ಡೇ, ಮಾತಾಪಿತಾ, ಮತ್ತೆ ಅದಕ್ಕೆ ಯಾಕೆ ಅಭ್ಯಂತರ ನಿಮಗೆ? ಪ್ರತಿ ಭಾಷಣದಲ್ಲಿ ಹೇಳ್ತೀರಿ ನಮ್ಮ ಯೂತ್ ಗಳೆಲ್ಲ ಪಾಶ್ಚಾತ್ಯೀಕರಣ ಆಗ್ತಾ ಇದ್ದಾರೆ. ನಾನು ಹೇಳೋದು ಡೇ ಬೇಡ ಅಂತ, ಯಾವುದೋ ಒಂದು ದಿನದ ಆಚರಣೆ ಬೇಡ. ಪ್ರತಿನಿತ್ಯ ತಂದೆ ತಾಯಿನ ನಮಸ್ಕಾರ ಮಾಡಿ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅಂತ ಹೇಳಿದಂತಹ ಶ್ರೇಷ್ಠವಾದಂತಹ ಧರ್ಮ ನಮ್ದಿದೆ. ಯಾವತ್ತೋ ಒಂದು ದಿನ ಡೇ ಸಂಸ್ಕೃತಿ. ಯಾಕೆ ಫಾದರ್ಸ್ ಡೇ ಬಂದಿದೆ, ಮದರ್ಸ್ ಡೇ ಯಾಕೆ ಬಂದಿದೆ ಅಂತಂದ್ರೆ ಅವರನ್ನೆಲ್ಲರನ್ನು ನಿಮ್ಮ ಸಂಘಟನೆ ಕಾರ್ಯಕರ್ತರು ನೀವು ಹೇಳಿದ್ದನ್ನು ಮಾಡ್ತಾರೆ ನಿಮಗೆ. ಯಾವತ್ತೋ ಒಂದು ಮಕ್ಕಳು ವಿದೇಶದಲ್ಲಿ ಮಕ್ಕಳು ತಾಯಿಯ ಭೇಟಿಗೋಸ್ಕರ ಹೋಗುವಂತ ಡೇ ಆಚರಣೆ. ಹಾಗಲ್ಲ. ನಮ್ಮ ಮನೆಯಲ್ಲೇ ತಾಯಿ ಇರ್ತಾರೆ, ನಮ್ಮ ಮನೆಯಲ್ಲೇ ತಂದೆ ಇರ್ತಾರೆ. ಹೀಗಾಗಿ ಡೇ ಆಚರಣೆ ಮಾಡುವಂತ ನಿಮ್ಮ ಸಂಘಟನೆಯ ಕಾರ್ಯಕರ್ತರು ನೀವು ಹೇಳಿದ್ದನ್ನು ಮಾಡ್ತಾರೆ ಅಂತ ಧೈರ್ಯ ಇದೆಯಾ, ನಂಬಿಕೆ ಇದೆಯಾ ನಿಮಗೆ? ನಿಶ್ಚಿತವಾಗಿ ನಾನು 100% ನಮ್ಮ ಕಾರ್ಯಕರ್ತರು, ನಮ್ಮ ಸಂಘಟನೆ ಸದಸ್ಯರು ಎಲ್ಲರೂ ಕೂಡ ಪಾಲಿಸ್ತಾ ಇದ್ದಾರೆ ಅಂತ ವಿಶ್ವಾಸ ನನಗೆ. ಎಸ್ ಸರ್, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ತಿರುಗುಬಾಣ ಕಾರ್ಯಕ್ರಮದಲ್ಲೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.